ಕರಾವಳಿ ಜಿಲ್ಲೆಯಲ್ಲಿ ಹವಾಮಾನ ಇಲಾಖೆ ನೀಡಿದ ಮುನ್ಸೂಚನೆಯಂತೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೀಗಾಗಿ ಅಹಿತಕರ ಘಟನೆ ತಪ್ಪಿಸಲು ಹಾಗೂ ಮಕ್ಕಳ ಸುರಕ್ಷತೆಗೆ ಶಾಲೆಗಳಿಗೂ ಕೂಡ ಜಿಲ್ಲಾಡಳಿತ ರಜೆ ಘೋಷಣೆ ಮಾಡಿದೆ. ಹಾಗಂತ ಸಿಕ್ಕ ರಜೆಯನ್ನ ವೇಸ್ಟ್ ಮಾಡದ ಪುಟಾಣಿಗಳು ಮನೆಯಲ್ಲೇ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇದೀಗ ಮಕ್ಕಳ ರಜೆಯ ಮಜಾ ಅನುಭವಿಸ್ತಾ ಇರೋ ವಿಡಿಯೋ ಒಂದು ವೈರಲ್ ಆಗಿದೆ. ರಜೆ ಕಾರಣ ಮನೆಯಲ್ಲೇ ಉಳಿದ ಮಕ್ಕಳು ಮನೆಯಲ್ಲಿ ಸಂಗೀತ ಕಚೇರಿ ನಡೆಸಿದ್ದಾರೆ. ಮನೆಯಲ್ಲಿ ಬಿಸಾಡಿದ್ದ ವೇಸ್ಟ್ ವಸ್ತುಗಳನ್ನು ಸಂಗೀತ ಉಪಕರಣ ಮಾಡಿ ಮ್ಯೂಸಿಕ್ನೊಂದಿಗೆ ಸಂಗೀತ ಸುಧಿಯನ್ನ ಹರಿಸಿದ್ದಾರೆ. ಅವರ ಸಂಗೀತ ಹೇಗಿತ್ತು ನೀವೇ ನೋಡಿ.